ಮೋದಿಜಿಯವರಲ್ಲಿ ವಿನಂತಿ ಮಾಡ್ತೇನೆ, ಈ ಸಂಕಲ್ಪ ಈಡೇರಬೇಕಾದರೆ ರೈತರು ಬೆಳೆದಂತೆ ಬೆಳೆಗೆ ಒಂದು ಪ್ರೋತ್ಸಾಹಧನ, ವೈಜ್ಞಾನಿಕ ಬೆಲೆ, ರೈತರ ಹೊಲಕ್ಕೆ ನೀರು, ನೀರಾವರಿ ಯೋಜನೆಗೆ ಆದ್ಯತೆಯನ್ನು ಕೊಟ್ಟಾಗ ಮಾತ್ರ ಈ ನಿಮ್ಮ ಸಂಕಲ್ಪ 100ಕ್ಕೆ 100 ಯಶಸ್ವಿ ಆಗುತ್ತೆ. ಕರ್ನಾಟಕದಲ್ಲಿ 1966ರಲ್ಲಿ ಪ್ರಾರಂಭವಾದಂಥ ನೀರಾವರಿ ಯೋಜನೆಗಳು ಪೂರ್ಣ ಆಗಿಲ್ಲ. ಅದಕ್ಕಾಗಿ ನೀರಾವರಿ ಯೋಜನೆ ಪೂರ್ಣ ಮಾಡಲು ನಾನು ಪ್ರಧಾನಿಯವರನ್ನ ವಿನಂತಿ ಮಾಡ್ತೇನೆ. ಕರ್ನಾಟಕಕ್ಕೆ 50,000 ಕೋಟಿ ವಿಶೇಷ ಅನುದಾನವನ್ನು ನೀಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾವಿವತ್ತು ಸಾಯಂಕಾಲ ನಮ್ಮ ಇಬ್ಬರು ಸಚಿವರು, ನಮ್ಮ ಚೀಫ್ ಸೆಕ್ರೆಟರಿ ಹೋಗಿ ಕರ್ನಾಟಕ ರಾಜ್ಯದ ಜ್ವಲಂತ ಸಮಸ್ಯೆಗಳೇನಿದೆ ಅದನ್ನು ರಾಜಭವನದಲ್ಲಿ ಪ್ರಧಾನಿಯವರನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಮಾಡಿ ನಮ್ಮ ರಾಜ್ಯಕ್ಕೆ ಬೇಕಾದಂಥ ಹೆಚ್ಚಿನ ನೆರವನ್ನು, ಸವಲತ್ತನ್ನು ಕೊಡಬೇಕು ಅಂತ ವಿನಂತಿ ಮಾಡೋನಿದ್ದೇನೆ.